ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಬಿಜೆಪಿ ಹಿರಿಯ ನಾಯಕರು ಆದ ರವಿಶಂಕರ್ ವಿಜಯ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯವ್ಯಾಪ್ತಿ ಎಷ್ಟು? ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸುಮಾರು 320 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಮುಖ್ಯವಾಗಿ ಹೇಳಬೇಕಾದ್ರೆ ಇವತ್ತು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಮುಲ್ಕಿ ವಲಯ, ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಟೆಕಾರುವರೆಗಿನ ಭಾಗ, ಈ 4 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತಹ ಪ್ರಾಧಿಕಾರ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಮಂಗಳೂರು ಸಿಟಿ ಕಾರ್ಪೊರೇಷನ್ ಸ್ಮಾರ್ಟ್ ಸಿಟಿ ಹಾಗೂ ಮೂಲ ಹೊಂದಿಕೊಂಡು ನಗರದ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯವಾಗ್ತದೆ. ಹೌದು, ಖಂಡಿತವಾಗಿ. ಮುಖ್ಯವಾಗಿ ಹೇಳಬೇಕಾದ್ರೆ ಇವತ್ತು ಮಂಗಳೂರು ಸ್ಮಾರ್ಟ್ ಸಿಟಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಈಗ ಪ್ರಾಧಿಕಾರ 2020ರವರೆಗಿನ ಮಹಾಯೋಜನೆಯನ್ನು ಅನುಷ್ಠಾನಕ್ಕೆ ತಂದಾಗಿದೆ. 2021ಕ್ಕೆ ಪ್ರಾಧಿಕಾರ 3ನೇ ಮಹಾಯೋಜನೆಗೆ ಕೈ ಹಾಕ್ತಾ ಇದೆ. ಇದಕ್ಕೆ ಹಲವಾರು ಸಿದ್ಧತೆಗಳನ್ನು ಈಗಾಗಲೇ ಮೂಡದ ವತಿಯಿಂದ ನಾವು ಕೈಗೊಳ್ತಾ ಇದ್ದೇವೆ. ಇದಕ್ಕೆ ಬೆಂಗಳೂರಿನ ಒಂದು ಏಜೆನ್ಸಿಯ ಮುಖಾಂತರ ಇವತ್ತು ಪ್ರಥಮ ಹಂತದ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. 3ನೇ ಮಹಾಯೋಜನೆ 2021ಕ್ಕೆ ಮೊದಲಾದರೆ 2030ರವರೆಗಿನ ಕಾರ್ಯಕ್ರಮ, ಅಂದರೆ ಸುಮಾರು 10 ವರ್ಷದ ಅಭಿವೃದ್ಧಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದಿಗೆ ಮಂಗಳೂರು ಸ್ಮಾರ್ಟ್ ಸಿಟಿ, ಮಂಗಳೂರು ಮಹಾನಗರ ಪಾಲಿಕೆ, ಈ 3 ಪ್ರಾಧಿಕಾರಕ್ಕೆ ವಿಶೇಷವಾದ ಜವಾಬ್ದಾರಿ ಇದೆ. ಇದು ಒಂದಕ್ಕೊಂದು ಹೊಂದಿಕೊಂಡು ಹೋದರೆ ಪ್ರಾಯಶಃ ನಾವು ಆ ಫ್ಯೂಚರ್ ಮ್ಯಾಂಗ್ಳೂರ್ ಏನಿದೆ, ಆ ವೈಬ್ರೆಂಟ್ ಮ್ಯಾಂಗ್ಳೂರ್ ಏನಿದೆ, ಅದನ್ನು ನೋಡುವಂಥ ಒಂದು ಅವಕಾಶ ಮುಂದಿನ ಜನಾಂಗಕ್ಕೂ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮೂಡದಿಂದ ಹೊಸ ಬಡಾವಣೆಗಳ ನಿರ್ಮಾಣ ಮಾಡುವ ಯೋಚನೆ ಇದೆ, ಇದು ಯಾವ ಹಂತದಲ್ಲಿದೆ? ಮುಖ್ಯವಾಗಿ ಈಗ ಮೂಡದ ಹತ್ತಿರ 3 ಬಡಾವಣೆಗಳಿವೆ. 3 ಬಡಾವಣೆಗಳು. ಒಂದು ಬಡಾವಣೆ ಮಂಗಳೂರು ಕ್ಷೇತ್ರದ ಕೊಣಾಜೆ ಭಾಗದಲ್ಲಿದೆ. ಈಗಾಗಲೇ ಕೆಲಸ ಕಾರ್ಯಗಳು ಪ್ರಾರಂಭಗೊಂಡಿದೆ. ಭಾಳ ವರ್ಷ ಅದು ನೆನೆಗುದಿಗೆ ಬಿದ್ದಿತ್ತು. ನಾನು ಜವಾಬ್ದಾರಿಯನ್ನು ತೆಗೊಂಡ ಕ್ಷಣ ಆ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೇನೆ. ಈಗ ಮಳೆಯ ಕಾರಣದಿಂದಾಗಿ ಅದರ ವೇಗ ಏನಿದೆ, ಆ ವೇಗ ಸ್ವಲ್ಪ ಕುಂಠಿತ ಆಗಿದೆ. ಯಾಕಂತ ಹೇಳಿದರೆ ಮಳೆಯಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅಲ್ಲಿ ಕಷ್ಟ ಆಗ್ತಾಯಿದೆ. ಕೊರೋನಾದಿಂದ ಸಾಕಷ್ಟು ಕಾರ್ಮಿಕರ ಅಭಾವ, ಅದರಲ್ಲಿ ಸ್ವಲ್ಪ ತಡೆ ಬಂದಿತ್ತು. ಆದರೆ ಈಗ ನಾನು ಟಾರ್ಗೆಟ್ ಕೊಟ್ಟಿದ್ದೇನೆ, ಏನಂದರೆ ಬೈ ಫೆಬ್ರವರಿ ಮಾರ್ಚ್ ನಾವು ಮಹಾಜನತೆಗೆ ಈ ಒಂದು ಬಡಾವಣೆಯನ್ನು ಹಂಚಿಕೆ ಮಾಡಬೇಕು. ಅದು ನನ್ನ ಪ್ರಥಮ ಪ್ರಾಶಸ್ತ್ಯ. ಎರಡನೇದಾಗಿ ನಮ್ಮ ಹತ್ರ ಮಂಗಳೂರು ಉತ್ತರ ಕ್ಷೇತ್ರದ ಚೇಳಿಯಾರು, ಅಲ್ಲಿ ಒಂದು ಬಡಾವಣೆ ಇದೆ, ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೆ ಈಗ 47 ಎಕರೆ ಈಗ ನಮಗೆ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಒಪ್ಪಿಗೆಯನ್ನು ನಾವು ಪಡ್ಕೊಂಡಿದ್ದೇವೆ. ಆ 47 ಎಕರೆಯನ್ನು ಪ್ರಥಮ ಹಂತದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಆಮೇಲೆ ಉಳಿದ ಸುಮಾರು 28 ಎಕರೆ, ಅಂದರೆ ಸುಮಾರು 75 ಎಕರೆ ಪ್ರದೇಶದ ಬಹಳ ದೊಡ್ಡ ಮಟ್ಟದ ಒಂದು ಬಡಾವಣೆ. ಅಲ್ಲಿ ಚಾಲೆಂಜಸ್ ಕೂಡ ಜಾಸ್ತಿ ಇದೆ. ಯಾಕಂತ ಹೇಳಿದರೆ ಏರು ತಗ್ಗುಗಳು ಮತ್ತು ವಿಶಾಲವಾದ ಪ್ರದೇಶ ಆಗಿದ್ದರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಮೆಲ್ಲನೆ ಹೋಗ್ಬೋದು. ಬಟ್ ಆ ಕಾರ್ಯಗಳನ್ನು ಸಹ ಇನ್ನೊಂದು 2-3 ತಿಂಗಳ ಒಳಗೆ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಮತ್ತೊಂದು ನಗರಕ್ಕೆ ಹತ್ತಿರವಾದ ಭಾಗ ಅಂದರೆ ಮಂಗಳೂರು ಉತ್ತರ ಕ್ಷೇತ್ರದ ಕಾವೂರು ವಲಯದಲ್ಲಿ ನಮ್ಮ ಇನ್ನೊಂದು ಬಡಾವಣೆ,
ಅದು ಬಹಳ ಒಂದು ಉತ್ತಮ ರೀತಿಯ ಬಡಾವಣೆಯನ್ನು ಅಲ್ಲಿ ಮಾಡಲಿಕ್ಕೆ ಕೈಗೊಳ್ತಾ ಇದ್ದೇನೆ. ಅದಕ್ಕೆ ಈಗಾಗಲೇ ನಾವು ಆ ಪ್ರಾಜೆಕ್ಟನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅದರ ಬಡಾವಣೆಯ ನೀಲಿನಕ್ಷೆ ಏನಿದೆ ಅದು ಅಪ್ರೂವ್ ಆದ ತಕ್ಷಣ ಏನು ಡಿಲೇ ಮಾಡದೆ ಬೈ ಏಪ್ರಿಲ್ ಮೇ ಅದನ್ನು ಲಾಂಚ್ ಮಾಡಲಿಕ್ಕಿದ್ದೇವೆ. ಮೂಡರಲ್ಲಿ ದಲ್ಲಾಳಿಗಳ ಹಾವಳಿ ಜಾಸ್ತಿ ಇದೆ ಅಂತ ಹೇಳುವ ಆರೋಪ ಹಿಂದಿನಿಂದಲೂ ಕೇಳಿ ಬರ್ತಾ ಇದೆ, ಇದು ಹೌದಾ? ಹೌದು. ವಿಶೇಷವಾಗಿ ನಮ್ಮ ಮಂಗಳೂರಿನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು, ಆ ಜವಾಬ್ದಾರಿಯನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು, ಅವರ ಮುಖಾಂತರ ಕೆಲಸವನ್ನು ಮಾಡಿಸುವಂಥದ್ದು ಸರ್ವೇ ಸಾಧಾರಣವಾಗಿ ನಾವು ಕೆಲವೊಂದು ಕಚೇರಿಗಳಲ್ಲಿ ನೋಡ್ತಾ ಇದ್ದೇವೆ. ಬರೀ ಮೂಡದಲ್ಲಿ ಮಾತ್ರ ಅಲ್ಲ, ಇನ್ನು ಹಲವಾರು ವಿಭಾಗದ ಕಚೇರಿಗಳಲ್ಲಿ ಸಹ ಈ ಮಧ್ಯವರ್ತಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಸುವಂಥದ್ದು ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಸ್ವಲ್ಪ ಪ್ರಿಯಕರವಾದ ವಿಷಯ ಅಂತ ಕಾಣ್ತದೆ. ಇದಕ್ಕೆ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ನಾನು ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ಪಡ್ಕೊಂಡ ಆ ಕ್ಷಣದಲ್ಲೇ ನಾನೊಂದು ಅನೌನ್ಸ್ಮೆಂಟ್ ಮಾಡಿದೆ. ಏನಂತ ಹೇಳಿದರೆ, ಪ್ರಾಧಿಕಾರವು ಸಾರ್ವಜನಿಕರಿಗೆ ಮುಕ್ತವಾಗಿ, ಸಾರ್ವಜನಿಕರಿಗೆ ಅನುಕೂಲವಾಗಿ ಅದು ಪರಿವರ್ತನೆ ಆಗಬೇಕು. ಅದಕ್ಕೆ ಬೇಕಾಗಿ ನಾನು ಹೆಲ್ಪ್ ಡೆಸ್ಕನ್ನು 15 ದಿವಸಗಳೊಳಗೆ ನಾನು ಪ್ರಾರಂಭ ಮಾಡ್ತೇನೆ ಅಂತ ನಾನೊಂದು ಹೇಳಿದ್ದೆ. ಅದೇ ರೀತಿ ನಾನು ಯಾವ ಮಾತು ಹೇಳಿದ್ದೇನೆ ಅದೇ ರೀತಿ ನಾನು 15 ದಿವಸದ ಒಳಗೆ ಇದೇ ಪ್ರಾಧಿಕಾರದಲ್ಲಿ ಸಾರ್ವಜನಿಕರಿಗೆ ಹೆಲ್ಪ್ ಡೆಸ್ಕ್ ಎಂಬ ಒಂದು ಕಚೇರಿಯನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಸನ್ಮಾನ್ಯ ವೇದವ್ಯಾಸ ಕಾಮತ್ರು ಅಲ್ಲಿ ನಮಗೆ ದೀಪ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಯಾರು ಒಂದು ಸಾರ್ವಜನಿಕರು ಮೊದಲಿನ ಬಾರಿ ಮೂಡಕ್ಕೆ ಪ್ರವೇಶ ಮಾಡ್ತಾರೆ, ಅವರು ಯಾವ ಗೊಂದಲ ಇಲ್ಲದೆ ಅವರ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ಒಂದೇ ಕಚೇರಿಯಲ್ಲಿ ಒಂದೇ ಡೆಸ್ಕಲ್ಲಿ ಅವರಿಗೆ ಸಿಗುವಂತಾಗಬೇಕು, ಅವರು ಸುಲಭವಾಗಿ ಅವರ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇದಕ್ಕೆ ನಾನು ವಿಶೇಷವಾದ ಒತ್ತನ್ನು ಕೊಟ್ಟಿದ್ದೀನಿ. ಈ ಒತ್ತು ಕೊಟ್ಟ ಕೂಡಲೇ ಎಲ್ಲವೂ ಸರಿಯಾಗಿದೆ ಅಂತ ನಾನು ಹೇಳೋದಿಲ್ಲ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಈ ಒಂದು ಕಾರ್ಯವನ್ನು ಅವನು ಸ್ವಂತ ಅನುಭವಿಸ್ತಾನೆ, ಅವನು ಇನ್ನೊಬ್ಬನಿಗೆ ಹೇಳುವಂಥದ್ದು ಖಂಡಿತವಾಗಿ ಆಗ್ತದೆ. ಮೌತ್ ಟು ಮೌತ್ ಅಂತ ಹೇಳ್ತೇವೆ ನಾವು, ಒಬ್ಬರಿಂದ ಇನ್ನೊಬ್ಬರಿಗೆ ಆ ಮಾಹಿತಿ ಸಿಕ್ಕಿದ ತಕ್ಷಣ ನಮಗೆ ಸಾರ್ವಜನಿಕರು ಹೆಚ್ಚಾಗಿ ಇಲ್ಲಿ ಬರ್ತಾರೆ ಎಂಬ ಒಂದು ಆಶೆ ನನಗಿದೆ. ಅದಕ್ಕಾಗಿ ನಾನು ಪದೇ ಪದೇ ಅಲ್ಲಿ ಹೇಳ್ತಾ ಇದ್ದೇನೆ, ಏನಂದರೆ ಆ ಕಚೇರಿಯಲ್ಲಿ ಅದರ ಕಾರ್ಯನಿರ್ವಹಣೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಎಷ್ಟು ಜನ ಅಪ್ಲಿಕೇಶನ್ಸ್ ಇವತ್ತು ಪಡ್ಕೊಂಡಿದ್ದಾರೆ, ಯಾವ ರೀತಿ ಕೆಲಸ ಕಾರ್ಯಗಳು ಆಗುತ್ತೆ ಅಂತ ಒಂದು ವಿಶೇಷ ಮಾಹಿತಿಯನ್ನು ಪ್ರತಿನಿತ್ಯ ನಾನು ಪಡ್ಕೊಳ್ತಾ ಇದ್ದೇನೆ. ಅಂದರೆ ಅದರ ಡೆವಲಪ್ಮೆಂಟ್ ಹೇಗೆ ಉಂಟಂತ ನಾನು ನೋಡ್ತಾ ಇದ್ದೆ. ನಿಮ್ಮ ಮುಂದಿನ ಯೋಚನೆಗಳು? ಅದೇ ನಾನು ಈಗ 2021ಕ್ಕೆ 3ನೇ ಮಹಾಯೋಜನೆ ನಾವು ಹೋಗುವ ಸಂದರ್ಭದಲ್ಲಿ 2 ಮಹಾಯೋಜನೆಗಳು ಮಾಡಿದಾಗ ಅಲ್ಪ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿತ್ತು. ಅಂದರೆ ಇದೆಲ್ಲ ಒಂದು ಟೇಬಲ್ ಮೇಲೆ ನಕ್ಷೆಗಳನ್ನು ಬಿಡಿಸಿ ಆ ರೋಡ್ ಮ್ಯಾಪ್ಗಳನ್ನು, ಆ ಸರ್ವೆ ಮ್ಯಾಪ್ಗಳನ್ನೆಲ್ಲ ಹಾಕಿ ಆ ಕ್ರೋಢೀಕರಣ ಮಾಡಿ ನಾವೇನೋ ತಯಾರು ಮಾಡ್ತೇವೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಪ್ರತಿಯೊಂದು ಭಾಗದಲ್ಲಿ ಜನತೆ ಇರುವಂತಹ ವಸತಿ ವಿಭಾಗದಲ್ಲಿ ಅಥವಾ ಒಂದು ಸಾರ್ವಜನಿಕ ವಲಯಗಳಲ್ಲಿ ಭಾಳಷ್ಟು ಗೊಂದಲಗಳು ಸೃಷ್ಟಿಯಾಗ್ತದೆ. ಮುಖ್ಯವಾಗಿ ನಾವು ರೋಡ್ ವೈಡ್ನಿಂಗು ಇನ್ನೊಂದಂತ ನಾವು ತೋರಿಸ್ತೇವೆ, ಹಲವಾರು ಝೋನ್ಗಳನ್ನು ತೋರಿಸ್ತೇವೆ. ಅದು ಅಗ್ರಿಕಲ್ಚರ್ ಝೋನ್ ಇರ್ಬೋದು, ಅದು ವಸತಿ ಝೋನ್ ಇರ್ಬೋದು, ಅಥವಾ ಕಮರ್ಷಿಯಲ್ ಝೋನ್ ಇರ್ಬೋದು. ಇಂಥ ಝೋನ್ಗಳನ್ನು ನಾವು ತೋರಿಸುವಾಗ ಅಲ್ಲಿ ನಿರ್ದಿಷ್ಟವಾಗಿ ಯಾವ ರೀತಿ ಇದೆ ಅಂತ ನಮಗೆ ಒಂದು ಮಾಹಿತಿಯ ಕೊರತೆ ಇರ್ತದೆ. ಇಲ್ಲಿ ಇಂಜಿನಿಯರ್ಗಳು ತಯಾರು ಮಾಡಿದ್ದ ಏನು ಅದೊಂದು ಮ್ಯಾಪ್ ಇದೆ, ಆ ಮ್ಯಾಪ್ ಮತ್ತು ಅಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಹೋಗಿ ನೋಡುವಂತಹ ಸಂದರ್ಭದಲ್ಲಿ ಭಾಳಷ್ಟು ವ್ಯತ್ಯಾಸಗಳಿವೆ. ಅದಕ್ಕೆ ಬೇಕಾಗಿ ಈ ಸರಿಯ ಮಹಾಯೋಜನೆಯನ್ನು ನಾವು ಒಂದು ವಿಭಿನ್ನವಾಗಿ, ಅಂದರೆ ನಾವು ಪ್ರತಿಯೊಂದು ಏರಿಯಾವನ್ನು, ಅದು ಮಂಗಳೂರು ನಗರದ ಪಟ್ಟಣ ಭಾಗದಲ್ಲಿರ್ಬೋದು ಅಥವಾ ರೂರಲ್ ಏರಿಯಾದಲ್ಲಿರ್ಬೋದು, ಅಲ್ಲಿಯ ಚುನಾಯಿತ ಪ್ರತಿನಿಧಿಗಳನ್ನು ಕರೆಸಿ ಅವರಿಂದ ಮಾಹಿತಿಯನ್ನು ಪಡೆದು ಅವರಿಗೆ ಆ ಒಂದು ಫೋಟೋಗ್ರಫಿಯನ್ನು ತೋರಿಸಿ ಯಾವ ರೀತಿಯಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ ಎಂಬ ಮಾಹಿತಿಯನ್ನು ಅವರಿಗೆ ಕೊಟ್ಟು ಅವರಿಂದ ವಿಶೇಷವಾಗಿ ಅವರ ಸಲಹೆಗಳನ್ನು ಪಡೆದುಕೊಂಡು ನಾವು ಆ 3ನೇ ಮಹಾಯೋಜನೆಯನ್ನು ಸಿದ್ಧ ಮಾಡ್ತೇವೆ. ಇದು ಪಂಚಾಯತ್ ಭಾಗದಲ್ಲಿರ್ಬೋದು, ಪಟ್ಟಣ ಪಂಚಾಯತಲ್ಲಿರ್ಬೋದು, ಮಂಗಳೂರು ನಗರ ಭಾಗದಲ್ಲಿರ್ಬೋದು, ಎಲ್ಲ ಭಾಗದಲ್ಲಿ.
ಆ ರೀತಿ ಮಾಡೋದ್ರಿಂದ ಗೊಂದಲಗಳು ಸೃಷ್ಟಿಯಾಗೋದು ಕಡಿಮೆ ಆಗ್ತದೆ. ಮತ್ತು ಈಗ ನಾನು ಸ್ಮಾರ್ಟ್ ಸಿಟಿಯ ಬಗ್ಗೆ ಹೇಳಬೇಕಾದ್ರೆ, ಈಗ ಸ್ಮಾರ್ಟ್ ಸಿಟಿ ಇವತ್ತು ವಾಟರ್ ಫ್ರಂಟ್ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ತಾ ಇದೆ. ಅದಕ್ಕಾಗಿ ಈಗಾಗಲೇ 2 ಮೀಟಿಂಗ್ಗಳು ಈ ವಾರದಲ್ಲಿ ನಡೆದಿತ್ತು. ಆ ವಾಟರ್ ಫ್ರಂಟ್ ಪ್ರಾಜೆಕ್ಟನ್ನು ಯಾವ ರೀತಿ ಅದು ಹೋಗ್ತದೆ, ಅದಕ್ಕೆ ಪೂರಕವಾಗಿ ಮಂಗಳೂರಿನ ರಿಂಗ್ ರೋಡ್ ಕಾನ್ಸೆಪ್ಟನ್ನು ಮೂಡ ತಗೊಳ್ಬೇಕು ಎಂಬ ಒಂದು ಸಂಕಲ್ಪ ನನ್ನ ಹತ್ರ ಇದೆ. ರಿಂಗ್ ರೋಡಿನ ಆ ಒಂದು ಪ್ರಾಜೆಕ್ಟ್ ತಗೊಂಡಾಗ ಮಂಗಳೂರಿನ ಒಳಗೆ ಬರುವಂತಹ ಘನ ವಾಹನಗಳೇನಿವೆ ಅದು ರಿಂಗ್ ರೋಡಿನ ಮುಖಾಂತರ ಪಾಸಾದರೆ ವರ್ತುಲ ಆಕಾರದಲ್ಲಿ ಮಂಗಳೂರಿನಿಂದ ಮುಂಬೈ ಕಡೆ ಹೋಗುವಂಥದ್ದು ಮತ್ತು ಮಂಗಳೂರಿನಿಂದ ಕೆಳಗಿನ ಕೇರಳ ಭಾಗಕ್ಕೆ ಹೋಗುವಂತಹ ಎಲ್ಲ ಘನವಾಹನಗಳು ಮಂಗಳೂರು ಪಟ್ಟಣಕ್ಕೆ ಪ್ರವೇಶಿಸದೇ ಹೋಗಬೇಕು ಎಂಬ ಒಂದು ಕಲ್ಪನೆ, ಅದು ಸನ್ಮಾನ್ಯ ಯೋಗೀಶ್ ಭಟ್ರ ಒಂದು ಕನಸಾಗಿತ್ತು. ಆ ಒಂದು ಕನಸನ್ನು ನನಸು ಮಾಡಬೇಕು ಅಂತ ಹೇಳಿ ನಾನೀಗ ರಿಂಗ್ ರೋಡಿನ ಒಂದು ಕಾನ್ಸೆಪ್ಟಿಗೆ ಈಗಾಗಲೇ ನಾನು ಅಧಿಕಾರಿಗಳ ಹತ್ರ ಸ್ವಲ್ಪ ಮಾತುಕತೆ ಎಲ್ಲ ಮಾಡಿದ್ದೇನೆ. ಈಗ 3ನೇ ಮಹಾಯೋಜನೆ ಸಿದ್ಧ ಮಾಡುವಾಗ ಅದಕ್ಕೆ ಒಂದು ಒತ್ತು ಕೊಡಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಅದು ಯಾವ ರೀತಿ ಆಗಬೇಕಾದ್ರೆ, ಆ ಇನ್ನೊಂದು ಭಾಗದಲ್ಲಿರುವಂಥ ವಾಟರ್ ಫ್ರಂಟ್ ಪ್ರಾಜೆಕ್ಟ್ ಏನು ಬರ್ತದೆ ಸ್ಮಾರ್ಟ್ ಸಿಟಿಯಿಂದ, ಅದರ ಜತೆಯಲ್ಲಿ ಅದಕ್ಕೆ ಒಂದು ಪೂರಕವಾಗಿ ನಾವು ರಿಂಗ್ ರೋಡ್ ಕಾನ್ಸೆಪ್ಟನ್ನು ತರಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಅದು ಅಲ್ಲದೆ ಮಂಗಳೂರು ವಿಭಾಗದ 4 ಭಾಗಗಳಲ್ಲಿ ಟ್ರಕ್ ಟರ್ಮಿನಲ್ ಮಾಡಬೇಕು ಅಂತ ಹೇಳಿ ಆ ಕಾನ್ಸೆಪ್ಟ್ ನಾನು ಸಿದ್ಧಪಡಿಸಲಿಕ್ಕೆ ತಯಾರು ಮಾಡ್ತಾ ಇದ್ದೇನೆ. ಅದಕ್ಕೆ ಆ ಟ್ರಕ್ ಟರ್ಮಿನಲ್ ಮಂಗಳೂರಿನ ಪ್ರತಿ ಭಾಗದಲ್ಲಿ, ಅಂದರೆ ಈಗ ಮುಖ್ಯವಾಗಿ ಮಹಾರಾಷ್ಟ್ರದಿಂದ ಬರುವಂತಹ ಘನವಾಹನಗಳು ಅದನ್ನು ಮಂಗಳೂರಿನಿಂದ 10 ಕಿಲೋಮೀಟರ್ ದೂರಕ್ಕೆ ನಿಲ್ಲಿಸಿ ಅಲ್ಲಿ ಅವರಿಗೆ ಟರ್ಮಿನಲ್ ಕೊಡುವಂಥದ್ದು. ಆ ಘನವಾಹನದ ಚಾಲಕರಿಗೆ ಮತ್ತು ಅದರ ನಿರ್ವಾಹಕರಿಗೆ ಅಲ್ಲಿಯೇ ವಸತಿಯ ಯೋಜನೆ, ಅದೇ ರೀತಿ ಅಲ್ಲಿ ಅವರಿಗೇನು ಬೇರೆ ಏನು ಫೆಸಿಲಿಟೀಸ್ ಬೇಕು ಅದನ್ನೆಲ್ಲ ಅಲ್ಲಿ ಕೊಡುವಂಥದ್ದು. ಅಂದರೆ ಕನಿಷ್ಠ ಪಕ್ಷ 10 ಎಕರೆ ಜಾಗ ಮಂಗಳೂರಿನ ಕೇಂದ್ರದಿಂದ 10 ಕಿಲೋಮೀಟರ್ ದೂರದಲ್ಲಿ. ಅದೇ ರೀತಿ ಬೆಂಗಳೂರಿನಿಂದ ಬರುವಂಥ ವಾಹನಗಳು ಅಂದರೆ ಮುಖ್ಯವಾಗಿ ಟ್ರಕ್ಗಳು ಅದನ್ನು 10 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸುವಂತೆ ಇದು 4 ಕಡೆಗಳಲ್ಲಿ ಮಾಡಿದರೆ ಪ್ರಾಯಶಃ ಮಂಗಳೂರಿನ ಪಟ್ಟಣದ ಒಳಗೆ ನಿಲ್ಲುವಂತಹ ಘನವಾಹನಗಳ ಏನು ಡೆನ್ಸಿಟಿ ಇದೆ ಅದನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಶೇಪ್ ಕೊಡಬೇಕು ಅಂತ ಆ ಒಂದು ಕಲ್ಪನೆಯನ್ನು ಕೊಡಬೇಕಂತ ನಾನಿದ್ದೇನೆ. ಅದೇ ರೀತಿ ಕೆರೆಗಳ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಆ ಕೆರೆಗಳ ಅಭಿವೃದ್ಧಿಗಾಗಿ ಈಗಾಗಲೇ ನಾವು 19 ಕೆರೆಗಳನ್ನು ಆಯ್ಕೆ ಮಾಡಿದ್ದೇವೆ. ಆ 19 ಕೆರೆ ವಿವಿಧ ಹಂತದಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ. ಬರೀ ಕೆರೆ ಅಭಿವೃದ್ಧಿ ಮಾಡಿ ಆ ಕೆರೆಗಳಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಅದರ ಒಟ್ಟಿಗೆ ಆ ಕೆರೆಗಳ ಸುತ್ತಮುತ್ತ ಅಲ್ಲಿ ಒಂದು ಪ್ರದೇಶದಲ್ಲಿ ಸುಮಾರು 40 ಸೆನ್ಸು 50 ಸೆನ್ಸು ಪ್ರದೇಶ ಇದ್ದರೆ ಆ ಪ್ರದೇಶದಲ್ಲಿ ಒಳ್ಳೆಯ ಮರಗಳನ್ನು ನೆಟ್ಟು ಅಲ್ಲಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಅಲ್ಲಿ ಸ್ವಲ್ಪ ಗ್ರೀನ್ ಝೋನ್ ಅಂತ ಮಾಡುವಂಥದ್ದು ಕಾನ್ಸೆಪ್ಟ್, ಅದರ ಜೊತೆಗೆ ಅಲ್ಲಿ ವಾಕಿಂಗ್ ಟ್ರ್ಯಾಕನ್ನು ನಿರ್ಮಾಣ ಮಾಡಿ ಅಲ್ಲಿ ಹಿರಿಯರಿಗೆ ಮಕ್ಕಳಿಗೆ ಆಟ ಮತ್ತು ಅದೇ ರೀತಿ ವಿಶ್ರಾಂತಿಯನ್ನು ಪಡೆಯುವಂತಹ ಸೌಕರ್ಯವನ್ನು ಮಂಗಳೂರಿನ ಹೃದಯ ಭಾಗದಲ್ಲೂ ಅದೇ ರೀತಿ ಇತರ ಕಡೆಗಳಲ್ಲೂ ಮಾಡಬೇಕೆಂಬ ಕಾನ್ಸೆಪ್ಟ್ ನನ್ನ ಹತ್ರ ಇದೆ. ಅದಕ್ಕೆ ಬೇಕಾಗಿ ಹಲವಾರು ಯೋಜನೆಗಳನ್ನು ಕೈಕೊಟ್ಟಿದ್ದೀನಿ. ಅದರ ಜೊತೆಗೇ ಮಂಗಳೂರನ್ನು ಫ್ರೂಟ್ ಸಿಟಿ ಮಾಡಬೇಕು ಎಂಬ ವಿಶೇಷ ಕಲ್ಪನೆ ನನ್ನ ಹತ್ರ ಇದೆ. ಬರೀ ಮರಗಳನ್ನು ನೆಟ್ಟರೆ ಸಾಕಾಗಲಿಕ್ಕಿಲ್ಲ, ಆ ಮರದ ಒಟ್ಟಿಗೆ ಮಂಗಳೂರಿನ ಜನತೆಗೆ ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಳ್ಳೆಯ ಹಣ್ಣುಗಳನ್ನು ಕೊಡಬೇಕು. ಬರೀ ನೆರಳನ್ನು ಕೊಟ್ಟರೆ ಸಾಲದು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಮರಗಳನ್ನು ಜೊತೆಗೆ ಅವರಿಗೆ ಹಣ್ಣುಗಳನ್ನು ತೋರಿಸಬೇಕು ಎಂಬ ಒಂದು ವಿಶೇಷ ಕಲ್ಪನೆ ನನ್ನ ಹತ್ರ ಇದೆ. ಅದಕ್ಕೆ ಬೇಕಾಗಿ ಆ ಗ್ರೀನ್ ಟೈಗರ್ಸ್ ಎಂಬ ಒಂದು ಸಂಸ್ಥೆ ಇದೆ, ಅವರ ಜೊತೆಯನ್ನು ನಾವು ಕೈಗೂಡಿಸಿಕೊಂಡು ಅವರ ಜೊತೆಯಾಗಿ ಮೂಡ ಇವತ್ತು ಆ ಕೆಲಸಕ್ಕೂ ಕೈ ಹಾಕಲಿಕ್ಕಿದೆ. ಆ ಯೋಜನೆ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ? ನೀವು ಹೇಳಿದಾಗೆ ಮಂಗಳೂರು ಜನರಿಗೆ ಹಣ್ಣುಗಳನ್ನು ಕೊಡುವಂಥದ್ದು, ಆ ಯೋಜನೆ ಯಾವೆಲ್ಲ ವಿಶೇಷತೆಗಳಿದೆ ಆ ಯೋಜನೆ? ಅದರಲ್ಲಿ ಮುಖ್ಯವಾಗಿ ಈಗ ಒಂದು ಮರ ನೆಡುವಾಗ ನಮ್ಮ ಹತ್ರ ಒಂದು ಕಲ್ಪನೆ ಬೇಕು, ಆ ಮರ ಎಷ್ಟು ಎತ್ತರಕ್ಕೆ ಬೆಳೀತಿದೆ ಅಂತ. ಅದು ಎತ್ತರಕ್ಕೆ ಬೆಳೆದರೆ ಅಲ್ಲಿ ಅದನ್ನು ಕಡಿಯುವಂತಹ ಅವಕಾಶಗಳು ಬರ್ತದೆ. ಮುಖ್ಯವಾಗಿ ವಿದ್ಯುತ್ ಇಲಾಖೆಯವರಿಗೆ ಅಥವಾ ಈ ಹೋರ್ಡಿಂಗ್ನವರು ಏನು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಹಾಕ್ತಾರೆ ಅವರಿಗೆ ಅವರದೇ ಒಂದು ಕಮರ್ಷಿಯಲ್ ಆ್ಯಂಗಲ್ ಇರ್ತದೆ. ಅವರು ಅದನ್ನು ಅಷ್ಟು ಬೆಳೀಲಿಕ್ಕೆ ಅವರಿಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಆಗುತ್ತದೆ. ಈ ತೊಂದರೆಗಳನ್ನು ತಪ್ಪಿಸಬೇಕಾದ್ರೆ ಆ ಹೆಚ್ಚು ಬೆಳೆಯುವಂಥ ಮರಗಳಲ್ಲ, ಅದು ಎತ್ತರಕ್ಕೆ ಬೆಳೆಯದೇ ಗಿಡ್ಡ ಆ ಒಂದು ಸೈಜಲ್ಲೇ ಹಣ್ಣುಗಳು ದೊರಕುವಂಥದ್ದು. ಅದಕ್ಕೆ ವಿಶೇಷವಾಗಿ ಕೆಲವೆಲ್ಲ ಹಣ್ಣುಗಳನ್ನು ಆಯ್ಕೆ ಮಾಡಿದೆ. ಅಂಥ ಮರಗಳು
ಮತ್ತು ಚಿಕ್ಕು ಇಂಥ ಮರಗಳು, ಅಂದರೆ ವಿಶೇಷ ದೊಡ್ಡದು ಆಗುವುದಿಲ್ಲ, ಅದು ಆ ಸೈಜ್ನಲ್ಲೇ ಚಿಕ್ಕದಿರುತ್ತೆ, ಮೀಡಿಯಮ್. ಅದೊಂದು 10-12 ಫೀಟ್ನಲ್ಲಿ ಅದು ಅದರದ್ದು ಬೆಳವಣಿಗೆ ನಿಲ್ತದೆ. ಇಂಥ ಮರಗಳನ್ನು ನಾವು ಸಿಲೆಕ್ಟ್ ಮಾಡಿ, ಅದು ನಮ್ಮ ಅರಣ್ಯ ಇಲಾಖೆಯಲ್ಲಿ ಈ ಮರಗಳಿಲ್ಲ, ಈ ಸಸಿಗಳು ಸಿಗುವುದಿಲ್ಲ. ಅದಕ್ಕೆ ನಾವು ಪ್ರೈವೇಟ್ ಏಜೆನ್ಸಿಯವರ ಹತ್ರ ಆ ಸಸಿಗಳನ್ನು ತೆಕ್ಕೊಂಡು ನಾವು ಅದನ್ನು ಒಂದು ಕಾರ್ಯಕರ್ತರ ಮುಖಾಂತರ, ಇದು ಮೂಡಕ್ಕೆ ಅಸಾಧ್ಯ, ಅದಕ್ಕೆ ಬೇಕಾಗಿ ನಾವು ಗ್ರೀನ್ ಟೈಗರ್ಸ್ ಎಂಬ ಒಂದು ಸಂಸ್ಥೆಯ ಜೊತೆ ನಾವು ಕೂಡಿಕೊಂಡು ನಾವು ಸಹಭಾಗಿತ್ವದಲ್ಲಿ ಅದಕ್ಕೆ ನಾವು ನಮ್ಮ ಕಾರ್ಪೊರೇಷನ್ನಿದ್ದು ನಮಗೂ ಸಹಾಯ ಬೇಕು. ಯಾಕಂತ ಹೇಳಿದರೆ ನಾವು ಮರ ನೆಡುವ ಕಾರ್ಯಕ್ರಮ ಅಂತ ಹೇಳುವಾಗ ಕಾರ್ಪೊರೇಷನ್ ಅದಕ್ಕೆ ನಮಗೆ ಸಹಾಯ ಮಾಡಬೇಕು. ಹಾಗಿರುವಾಗ ಮುಖ್ಯವಾಗಿ ಈಗ ಈ ಲೇಡಿ ಹಿಲ್ ಪ್ರದೇಶದ ಸುತ್ತಲಿನ 5 ರಸ್ತೆಗಳು, ಆ 5 ರಸ್ತೆಗಳಲ್ಲಿ ಸುಮಾರು 100 ಮೀಟರ್ವರೆಗಿನ ರಸ್ತೆಗಳನ್ನು ಆಯ್ಕೆ ಮಾಡಿ ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಈ ಮರಗಳನ್ನು ನೆಡುವ ಒಂದು ಯೋಜನೆಗೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು. ಅದೇ ರೀತಿ ಮಂಗಳೂರಿಗೆ ನಾವು ಯಾರು ಎಂಟ್ರ್ ಆಗ್ತಾರೆ ಅವರಿಗೊಂದು ವಿಶೇಷ ತರಹದ ಫೀಲಿಂಗನ್ನು ನಾವು ಕೊಡಬೇಕೆಂಬ ಒಂದು ಆಶೆ ನನ್ನ ಹತ್ರ ಇದೆ. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಸರ್, ನಿಮಗೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.